ಒಮ್ಮನೆ ಪಣ ಇದೆ ಎಲ್ಲ ಕೈಗೊಂಡದ್ದು. ಪಣ? ಹೌದು. ಎಂತ ಪಣ? ಸುಮ್ಮನೆ ಸಂಗ್ರಾಮವೇ. ಏನದು? ಹೋರಾಟ ಯಾರು ಮಾಡ್ತಾರೆ? ಹಾ, ಒಂದು ಹೆಣ್ಣು ಹೆಂಗಸಾದ ನೀನೆಲ್ಲ ಮಾಡಬೇಕಾದ ಮತ್ತೆ ನಾವೆಂತದ್ದು ಮಾಡು? ಓಹೋ, ನಾವು ಕಟ್ಟೆ ಬೆಳೆಸಿದ್ದೇ ಇನ್ನೊಬ್ಬರಿಗೆ ಹೊಡೆಯುವುದು. ಓಹೋ, ನೀನು ಹೊಡೆಯುವ ಸುದ್ದಿ ನಮ್ಮ ಹತ್ರ ಮಾತಾಡ. ಆಹಾ. ಬಾ 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 ಬಾ. ಬಂದು ಊರಿಗೆ ಹೊಡೆಯುವ ಕೈ ಇದ್ದ ನಮಗೆ ಆ, ನಮ್ಮ ಕೈ ಹಿಡಿಯುವ ಹೆಣ್ಣು ಇನ್ನೊಬ್ಬರಿಗೆ ಹೊಡೆಯುವ ಹೆಣ್ಣಾಗಬೇಕು ಅಂತ ಬಯಕೆ ಇದೆ. ಬೇಡ. ಆ, ಕುಂದಣ ದಂದನವನ್ನೇ ಏನಿದ್ರೆ ತಗಲು ಕೊಡುವೆ, ತೆಗಲು ಕೊಟ್ಟು ಊರಿಗೆ ಒಯ್ಯುವೆ, ಕರೆದುಕೊಂಡು ಹೋಗಿ ಒಡೆಯನೊಂದಿಗೆ ಮದುವೆ, ಮದುವೆ ನಡೆಸಿ ಅನವರತ ನಿನ್ನ ಪಾದ ಸೇವೆ, ಸೇವಿಸಿ. ಜೀವನದ ಧನ್ಯತೆ. ಬಾ. ಅಯ್ಯ ರಕ್ತ ಬೀಜಾಸುರ, ಪದ್ಮಾವನದಲ್ಲಿ ಹೆಣ್ಣು ಪಡಿದ್ದಾಳೆ ಎನ್ನುವಂತಹ ವರ್ತಮಾನವನ್ನು ತಿಳಿದಂತಹ ನೀನು ಈ ಪೂರ್ವದಲ್ಲಿ ಬಂದವರ ಹಾಗೆ ಬರಲಿಲ್ಲ. ವಿಧ ವಿಧವಾಗಿ ಸ್ತುತಿ ಮಾಡಿದೆಯಲ್ಲ, ಸಂತುಷ್ಟಳಾದೆ ನಾನು. ಆದರೂ ನನಗೊಂದು ಅನುಮಾನ ಇದೆಯಲ್ಲ. ವೃಂದಾವನದಲ್ಲಿ ಹುಟ್ಟಬೇಕಾದಂತಹ ತುಳಸಿಯೊಂದು ಸ್ಮಶಾನದಲ್ಲಿ ಯಾಕೆ ಹುಟ್ಟಿಕೊಂಡಿದೆ ಎಂಬ ಹಾಗೆ. ಯಾಕೆ ಈ ಮಾತು? ಇದು ನಿನಗಾಗಿ ಹೇಳುತ್ತಾ ಇದ್ದೇನೆ. ನಾನು ಮಸಣದ ಹೂವು ಅಲ್ಲವೇ ಮತ್ತೆ ಸಾಯುವ ಮೊದಲು ಸಮಾಜ ಸುದ್ದಿ ಯಾಕೆ? ವಿನಯದ ಮಾತುಗಳನ್ನಾಡಿ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನೊಡೆಯನಿಗೆ ಮದುವೆ ನಡೆಸಿ ಅಂದ ಚಂದವನ್ನು ಕಾಣಬಹುದು ಎನ್ನುವಂತಹ ದುರುದ್ದೇಶವು. ಮದುವೆಯ ಮಂಗಲದ ಯೋಚನೆಯಲ್ಲಿ ಬಂದವನೊಂದಿಗೆ ಅಮಂಗಲದ ಮರಣದ ಸೂಚನೆ. ಇದು ಆಗುವಂತಹ ಮಾತನ್ನು ಅವತರಿಸು. ನನ್ನ ಹೇಟಿಯಾದಂತಹ ನಿನ್ನೊಡೆಯ ಶುಂಭಾರ ಆತನ ಬಗ್ಗೆ ಗುಣಗಾನ ಮಾಡುವಂತಹ ವ್ಯಕ್ತಿ ನೀನು. ಅಲ್ಪ ನನ್ನ
Oh,